ವಿಶ್ವವಿದ್ಯಾಲಯದ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಹಾಗೂ ಇಂಡಿಯನ್ ಸೊಸೈಟಿ ಫಾರ್ ರೇಡಿಯೇಷನ್ ಬಯಾಲಜಿ ಆಶ್ರಯದಲ್ಲಿ 3 ದಿನಗಳ ಕಾಲ ನಡೆಯಲಿರುವಂತಹ ರೇಡಿಯೇಷನ್ ಬಯಾಲಜಿಯಲ್ಲಿನ ಪ್ರಗತಿ, ರೇಡಿಯೇಷನ್ ಥೆರಪಿ ಹಾಗೂ ಪ್ರತಿ ಮಾರ್ಗೋಪಾಯದ ಕುರಿತಾಗಿ ನಡೆದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನವು ಕ್ಷೇಮ ಆಡಿಟೋರಿಯಂನಲ್ಲಿ ನಡೆಯಿತು. ಇಂಡಿಯನ್ ಸೊಸೈಟಿ ಫಾರ್ ರೇಡಿಯೇಷನ್ ಬಯಾಲಜಿ ಅಧ್ಯಕ್ಷೆ ಡಾ ಮಧುಬಾಲ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಆರೋಗ್ಯ ಹಾಗೂ ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ಭಾರತದಲ್ಲಿ 2020-30ರಲ್ಲಿ ಬಹಳಷ್ಟು ಪ್ರಗತಿ ಕಾಣಲಿದ್ದು, ರೇಡಿಯೇಷನ್ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ಕಾಣಲು ಸಾಧ್ಯ. ಕ್ಷೇಮದಲ್ಲಿರುವ ರೇಡಿಯೇಷನ್ ವಿಭಾಗ ಕರ್ನಾಟಕದಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡೆದ ವೈದ್ಯಕೀಯ ರಂಗದಲ್ಲಿ ರಾಜ್ಯದಲ್ಲಿಯೇ ಅತ್ಯಾಧುನಿಕ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಕ್ಯಾನ್ಸರ್ ಕುರಿತಾಗಿ ಬಹಳಷ್ಟು ಜಾಗೃತಿ ಕಾರ್ಯಾಗಾರಗಳು ನಡೆಯುತ್ತಿದ್ದು, ಈ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ರೇಡಿಯನ್ ತಜ್ಞರು ಪಾಲ್ಗೊಂಡಿದ್ದು, ರೇಡಿಯೇಷನ್ ಕ್ಷೇತ್ರದಲ್ಲಿನ ನೂತನ ಆವಿಷ್ಕಾರಗಳು, ಚಿಕಿತ್ಸೆ, ಪ್ರತಿ ಮಾರ್ಗೋಪಾಯಗಳ ಕುರಿತಾಗಿ ನೂತನ ದೃಷ್ಟಿಕೋನ ಸೇರಿದಂತೆ ಬಹಳಷ್ಟು ವಿಷಯಗಳು ಸಮ್ಮೇಳನದಲ್ಲೇ ಯುವ ಸಂಶೋಧಕರಿಗೆ ಲಭ್ಯವಾಗಲಿದೆ ಎಂದು ಹೇಳಿದರು. Radiation oncology, we all know the importance and especially comes from the Cancer Institute. Radiotherapy is the most important treatment modality for cancer. And as it said, it is a technology-driven modality. And this field has evolved over the years. We've seen it starting right from conventional radiotherapy to what it is today. We have IMRT, ICT, stereotactic radiotherapy. All this aimed with the sole aim of giving high escalating dose to the target, avoiding damage to the normal tissue. Of course, we have the hypofractionated higher precision radiotherapy, which almost ablates the tumor locally, very akin to surgery, and it's almost called as virtual surgery. So there are so many developments happening in this field, and they go hand in hand. ಸಮ್ಮೇಳನ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿಯವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹುಟ್ಟಿಕೊಂಡ ನಿಟ್ಟೆ ಸಂಸ್ಥೆ ಅಂತಾರಾಷ್ಟ್ರೀಯವಾಗಿ ಗುರುತಿಸಿಕೊಂಡಿದೆ. ದೇಶದ 800ಕ್ಕೂ ಮಿಕ್ಕಿದ ವಿಶ್ವವಿದ್ಯಾನಿಲಯಗಳಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯ 77ನೇ ರ್ಯಾಂಕ್ ಹಾಗೂ ಎ ಗ್ರೇಡ್ ಮಾನ್ಯತೆಯನ್ನ ಪಡೆದ ಶಿಕ್ಷಣ ಸಂಸ್ಥೆಯಾಗಿದ್ದು, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಾ ಅತ್ಯುತ್ತಮ ಹೆಸರು ಸಂಪಾದಿಸಿದೆ ಎಂದರು. It's well said that even 1,000-mile journey starts with a single small step. Our journey started in the year 1979 by our founder, Justice K. Sede, an illustrious son of the soil, by starting a small school in his native village. Late Justice K. Sede is a former Lok Sabha speaker and Supreme Court judge. After his retirement, he settled down in his native village. Normally, such luminaries settle down in metro cities, but he didn't do that. He came back to his village to settle down in his village and started Nitte Education Trust with the sole aim of empowering the rural population, particularly in health and education, which he found is very much essential for the growth of this nation. Today, the seed which was sown 39 years back has become a mega tree with more than 36 institutions, 25,000 students in 3 campuses, Bangalore, Nitte and Mangalore. And we got from the primary to the international school, we got polytechnic to engineering college, from nursing to medical school. Name any institution we got under the fold of Nitte Education Trust. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ, ಕ್ಷೇಮ ಡೀನ್, ಸಮ್ಮೇಳನ ಮುಖ್ಯಸ್ಥ ಪ್ರೊಫೆಸರ್ ಡಾ ಪಿಎಸ್ ಪ್ರಕಾಶ್, ಶೈಕ್ಷಣಿಕ ವೈಸ್ ಡೀನ್ ಡಾ ಮಿರಾಜ್ಕರ್, ಸಮ್ಮೇಳನದ ಸಂಚಾಲಕ ಡಾ ಜಾರಾಮ್ ಶೆಟ್ಟಿ, ಮಂಗಳೂರಿನ ಕೆಎಂಸಿ ಪರಿವೀಕ್ಷಕ ಡಾ ಕಮಲಾಕ್ಷ, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲ ಸಚಿವೆ ಡಾ ಅಲ್ಕಾ ಕುಲಕರ್ಣಿ, ಕ್ಷೇಮ ಆಡಳಿತದ ವೈಸ್ ಡೀನ್ ಡಾ ಜಯಪ್ರಕಾಶ್ ಶೆಟ್ಟಿ, ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾ ಸುಚೇತಾ ಶಿಲ್ಪಾ ಶೆಟ್ಟಿ ಉಪಸ್ಥಿತರಿದ್ದರು.
ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ರಳಕಟ.